ಬೀಜವನ್ನು ಬಿತ್ತಿ ಹೋಗ್ತಾರೆ ಎನ್ನುವ ಹಾಗೆ ರೋಗಗಳು ಎಲ್ಲವೂ ಹೇಳ್ತಾರೆ. ಆದರೆ ಬೀಜವನ್ನು ಬಿತ್ತುವುದಕ್ಕೆ ಮಾತ್ರ ಅದು ಮೊಳಕೆ ಎಳೆದು ಹೆಮ್ಮರವಾಗಿ ನಿಲ್ಲುವಾಗ ಅವರ ರೀತಿ ಇರುವುದಿಲ್ಲ. ಆ ಮನೆಗಾರ ಅವರು ಮತ್ತೊಂದು ಕಡೆಗೆ ಸಾಕ್ತಾರೆ, ಮತ್ತೊಂದು ವಿಚಾರಗಳು ಹೇಳ್ತಾರೆ. ಬಲ್ಲೆನು ನಾನು ಸಮಸ್ತ ವಿಚಾರ ಗೊತ್ತುಂಟು ಸ್ವಾಮಿ. ಯಾಕೆಂದ್ರೆ ಕೃಷ್ಣನ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಲೋಕದಲ್ಲಿ ದೇವರ ದೇವ ಅನ್ನುವಂತ ನೆಲೆಯನ್ನು ಹೊಂದಿದ್ದಾನೆ. ಈ ಯಾದವರ ಅಭ್ಯುದಯವನ್ನೇ ಸದಾಕಾಲ ರಕ್ಷಿಸಿ ನಾಲ್ಕು ಇಟ್ಟಾಗ್ತಾರೆ. ನೀವೀಗ ಒಬ್ಬೊಬ್ಬರ ಕಥೆಯನ್ನು ಹೇಳಿದ್ರಿ. ಈಗ ರುಕ್ಮಿಣಿ ಸರೋವರ ಎಂತ ವಿಷಯಗಳು ಅದು ಹೋಯಿತು. ಬಾಲ್ಯದಿಂದಲೇ ರುಕ್ಮಿಣಿ ಕೃಷ್ಣನನ್ನೇ ಮದುವೆಯಾಗಬೇಕು ಅನ್ನುವಂತ ಮಹತ್ತರವಾದಂತಹ ಕನಸಿನ ಗೋಪುರವನ್ನೇ ಇರಿಸಿ ನಾಲ್ಕು ಇಟ್ಟಾಗಿತ್ತು. ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಎಲ್ಲಾ ವಿಚಾರದಲ್ಲಿಯೂ ಕೃಷ್ಣ 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 ಎಂಬ ಹಾಗೆ ಹೇಳ್ತಾ ಇದ್ದರು. ಆಗ ಅವರು ಪಾಠ ಇದ್ದರು. ರುಕ್ಮ ಭೂಪತಿ ಅವ ಶಿಶುಪಾಲನಿಗೆ ಕೊಡುವುದು ಎಂಬ ಹಾಗೆ ಮೊದಲೇ ತೀರ್ಮಾನಿಸಿದ್ದಾಳೆ. ಆದರೆ ಏನಾಗಿ ಹೋಯಿತು, ಹೆಣ್ಣು ಹೊನ್ನು ಮಣ್ಣು ಇದು ತಾನಾಗಿಯೇ ಬದುಕಿರುವುದಲ್ಲ ಸ್ವಾಮಿ. ಶರದಿಗೆ ಕಡೆಯಿಂದ ನೀರು ಬಂದರೂ ಕೂಡ ಆ ಶರದಿಯನ್ನು ಸೇರುವಾಗ ಭೇದ ಹೆಚ್ಚುವ ಆಗುವುದಿಲ್ಲ. ಒಂದೇ ರೀತಿಯಾಗಿ ಇರುತ್ತದೆ. ಹಾಗೆಯೇ ಕೃಷ್ಣನ ಸ್ವಭಾವವು ಕೂಡ ಅವ ಒಳಿದು ಬಂದಂತಹ ಹೆಣ್ಣನ್ನು ಮದುವೆಯಾಗಿದ್ದಾನೆ ವಿನಃ ಯಾವತ್ತೂ ಬಲಾತ್ಕಾರದಿಂದ ಮುಂದುವರಿದಂತಲ್ಲ. ಗೌರವವಾದ ಸಂಗ್ರಾಮ ನಡೆದರೂ ಕೂಡ ಮತ್ತೆ ಶಾಂತಿ ಸ್ಥಾಪನೆಯಾಗಿದೆ ಎಂಬುದನ್ನು ಸತ್ಯವಾಗಿ ನಾವು ತಿಳಿಯುತ್ತೇವೆ. ಈಗ ಇಷ್ಟು ಹೇಳುವುದಕ್ಕಾಗಿ ನೀವು ಒಂದದ್ದಲ್ಲ, ಅದೆಲ್ಲ ಗೊತ್ತಿದ್ದ ವಿಚಾರ ಯಾಕೆ ನಿನ್ನ ಯುದ್ಧವೇ ನಿನ್ನ ಮುಖಾಂತರವೇ ಪಾಲಿಸಿ ಮದುವೆಯಾಗಿದ್ದಾನೆ. ನಿಶ್ಚಿಂತೆಯಲ್ಲಿದ್ದಾನೆ. ನೀನು ಹೇಳಿದ ಹಾಗೆ ಶರದಿಗೆ ಯಾವ ಹರಿದು ಬಂದಂತಹ ಆಗುವುದಿಲ್ಲ. ಆದರೆ ಎಲ್ಲ ಗುಣವನ್ನು ನೀನು ಅರಿತಿದ್ದಿ, ಒಂದನ್ನು ಮಾತ್ರ ಅರಿಯಲಿಲ್ಲ. ಎಲ್ಲವೂ ನಿನಗೆ ಗೊತ್ತುಂಟು. ಬಾಲ್ಯದಲ್ಲೇ ನೋಡಿದ್ದಿ. ಹೌದು, ಎಷ್ಟೆಲ್ಲ ಮಾಡಿದ್ದಾನೆ.